ಎಷ್ಟಿದೆ ಅಂತ ಹೇಳ್ತಾರೆ ಅವರು. ಪೂಜೆಗೆ ಬೇಕಾದ ಪೂಜೆಗೆ ಅವರಿಗೆ ಮುಂಚೆ ಹೇಳಲಿಕ್ಕೆ ಆಗುದಿಲ್ವಾ? ಮತ್ತೆ ನಿಮಗೆ ಅದು ರೊಟ್ಟಿ ಮಾಡಲಿಕ್ಕೆ ಬೇಕು ಎಣ್ಣೆ. ಯಾವುದು? ಅದು ರೊಟ್ಟಿ ಮಾಡಿ ರೊಟ್ಟಿ ಮಾಡುದು ಹಾಲು ಬಿಟ್ಟುಂಟು ಅಲ್ಲಿ. ಹೌದಾ? ಹಾಂ ಪೂಜೆ ಉಂಟಾ? ಪೂಜೆ ಮಾಡಿ ಪೂಜೆ ಮತ್ತೆ ಬೊಳ್ಳೆ ಹೋಗ್ಲಿ ಲೇಟ್ ಆಗ್ತದೆ. ಬಸ್ ಆಯ್ತು ಹೋಗಿ ಆಯ್ತು. ನೀವೆಂತ ಮಾರ ಎಡ ಕೈಯಲ್ಲಿ ಇಡುದು? ಅದು ಬಲ ಕೈಯಲ್ಲಿ ಇಡಬೇಕು. ಅದು ಇದು ಎಡ ಕೈಯಲ್ಲಿ ಇಡಬೇಕು. ಎಂತ ಮಾರ ಉಲ್ಟಾ ಮಾಡ್ತಾ ಮಾತಾಡ್ತೀರಿ ನೀವು, ಅವರಾಗೆ ಮಾತಾಡ್ತೀರಿ ನಿಮ್ಗೆ ಉಲ್ಟನೆ ಮಾರ್ರೆ. ಉತ್ತರ ಕನ್ನಡ ನಮ್ಮ ಮಠದಲ್ಲಿ ಅದು ನಿಮ್ಮ ಉತ್ತರ ಕನ್ನಡ ಮಠ ಅಲ್ಲ, ನಮ್ದು ಕೃಷ್ಣ ಮಠ ಉಡುಪಿ. ಹಾಂ ಪೂಜೆ ಮಾಡಿ ಇದು ಇಟ್ಕೊಳ್ಳಿ ಮಗ. ಅದು ದುಂಡು ಉಂಟು, ಅದು ಭಾರ ಉಂಟು. ಹಾಂ ಹಾಗೆ ಆಡಿಸಿ. ಇದೆಂತ ಮಾರ ಮಠದಲ್ಲಿ ಜಾಗಂಟೆ ಬಡಿದ ಹಾಗೆ ಬಡಿತದೆ. ನಮ್ಮ ಮಠದಲ್ಲಿ ಇಂಥದ್ದು ಜಾಗಂಟೆ ಅಲ್ಲ, ಅದು ಕೆಟ್ಟ ಕೆಟ್ಟ ಅಲ್ಲ ಮಾರ. ಇಲ್ಲಿ ಹೂ ಇಲ್ವಾ? ಕುತ್ತಿಗೆಯಲ್ಲಿ ಉಂಟು ಹೂ. ಪದ್ಯ ಹೇಳಿ ಒಳ್ಳೆಯದು. ಇಲ್ಲಿ ಕಲ್ಲದ್ದವ ಇಲ್ಲಪ್ಪ, ಇಲ್ಲ ನಿಮ್ಮ ಕಡೆಯಲ್ಲಿ ಇರ್ಬೋದು ಅವ್ರು ಹೇಳಿದಾಗೆ. ಅಲ್ಲ ಹೆಡ್ವಾಡಿಯಲ್ಲಿ ಬರುವಾಗ ಮಲ್ಲರಿಂದ ಈಗ ನೀವು ಒಂದೇ ನೀವು ಮಾಡಬೇಕು, ಇಲ್ಲದೆ ನೀವು ಮಾಡಬೇಕು. ಅಲ್ಲಪ್ಪ ಒಳ್ಳೆದವರೇ ಎಡಿಮೇಲೆ ಆ ಸಣ್ಣ ಆಯ್ತು. ನನ್ನ ಗುರು ಅಪ್ಪನಾಗಿದೆ, ಎರಡೆರಡು ಮಾತಾಡಿ ಕೂಡಲೇ ಬರ್ಬೇಕಂತ ಯಾವುದು? ಇಷ್ಟು ಜನ ಇದ್ದಾರೆ మరి ಯಾರು ಹಾಡ್ಬಾರ್ದಿಲ್ವ? ಒಂದೇ ಕಂಡಕದಲ್ಲಿ ಒಂದೇ ತೆಂಗಿನ ಮರ, ಒಂದೇ ಕಂಡಕದಲ್ಲಿ ಒಂದೇ ತೆಂಗಿನ ಮರ.